ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಹಾಗೂ ಸಹಕಾರ ಮಾರಾಟ ಮಹಾಮಂಡಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಹಾಲು ಉತ್ಪಾದಕರ ಒಕ್ಕೂಟ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್, ಸಹಕಾರ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಕೃಷಿ ಪತ್ತಿನ ಸಹಕಾರ ಪಟ್ಟಣ ಸಹಕಾರ ಬ್ಯಾಂಕ್ಗಳು, ಎಲ್ಲ ವಿಧದ ಸಹಕಾರ ಸಂಘಗಳ ಸಹಯೋಗದೊಂದಿಗೆ ನಾವು ನಮ್ಮ ಮಂಗಳೂರಲ್ಲಿ 70ನೇ ಸಹಕಾರಿ ಸಪ್ತಾಹದ 5ನೇ ದಿವಸ ಅಲ್ವಾ 5ನೇ ದಿವಸ 18/11/23ರಂದು ಶನಿವಾರ ಉರ್ವ ಕ್ರಿಕೆಟ್ ಮೈದಾನಲ್ಲಿ 10 ಗಂಟೆಗೆ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಈ ಸಹಕಾರಿ ಸಪ್ತಾಹಕ್ಕೆ ಅತಿಗಳ ವಸ್ತು ಪ್ರದರ್ಶನ ಉದ್ಘಾಟನೆಗೆ ಸನ್ಮಾನ್ಯ UT ಖಾದರ್ ಅವರು ಬರ್ತಾ ಇದ್ದಾರೆ. ಸಮಾರಂಭದ ಉದ್ಘಾಟನೆಗೆ ಸಹಕಾರ ಸಚಿವರಾದಂಥ KN ರಾಜಣ್ಣನವರು ಬರ್ತಾ ಇದ್ದಾರೆ. ಅದೇ ರೀತಿ ಉತ್ತಮ ಸಹಕಾರ ಸಂಘಗಳ ಪ್ರಶಸ್ತಿ ನೀಡಲಿಕ್ಕೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಉತ್ತಮ ಸ್ವಸಹಾಯ ಸಂಘಗಳನ್ನು ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಇಲ್ಲಿನ ಸಂಸದರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಕಟೀಲ್ರವರು ಬರ್ತಾ ಇದ್ದಾರೆ. ಧ್ವಜಾರೋಹಣವನ್ನು ಮಾನ್ಯ ಶಾಸಕರಾದಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಸನ್ಮಾನ್ಯ GT ದೇವೇಗೌಡರು ಬರ್ತಾ ಇದ್ದಾರೆ. ಅದೇ ರೀತಿ ಮೆರವಣಿಗೆ ಉದ್ಘಾಟನೆಯನ್ನು ಇಲ್ಲಿಯ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಭರತ್ ಶೆಟ್ಟಿ ಮತ್ತು ಯಶ್ಪಾಲ್ ಸುವರ್ಣರು ಬರ್ತಾ ಇದ್ದಾರೆ. ಸುಧೀರ್ ನಮ್ಮ ಮಾನ್ಯ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಕಣ್ಣೂರವರು KP ಹಾಗೂ ಸುಚರಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಸುಚರಿತ ಶೆಟ್ಟಿಯವರು ಗೌರವ ಉಪಸ್ಥಿತಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ಮಂಜುನಾಥ್ ಪ್ರಸಾದ್ರವರು ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ, ಅದೇ ರೀತಿಯಾಗಿ ಸಹಕಾರ ಸಂಘಗಳ ನಿಬಂಧಕರಾದಂಥ ಕ್ಯಾಪ್ಟನ್ ಡಾಕ್ಟರ್ K ರಾಜೇಂದ್ರ ಅವರು ಮತ್ತು ಮುಲೈ ಮೊಹಲಿನ್ ಅಂದರೆ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಹಾಗೂ ಅನುಪಮ್ ಅಗರ್ವಾಲ್ ಪೊಲೀಸ್ ಆಯುಕ್ತರು ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಒಂದು 15,000 ಸಹಕಾರಿಗಳು ಸೇರಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಆ ದಿವಸ ನಾವು ವಿಶೇಷವಾಗಿ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ ಭಾಗವಹಿಸಿದ್ದೇವೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಹಕಾರಿ ರಥವನ್ನು ಮಾಡಿ, ನಮ್ಮ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನವರು ಒಂದು ಸಹಕಾರಿ ರಥವನ್ನು ಮಾಡಿ ಜಿಲ್ಲೆಯಾದ್ಯಂತ ಸಂಚರಿಸಿ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಸಹಕಾರಿ ಕ್ಷೇತ್ರದಿಂದ ಆಗುವ ಉಪಯೋಗಗಳ ಬಗ್ಗೆ, ಸಹಕಾರಿ ಕ್ಷೇತ್ರದಿಂದ ಜನರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಿ ಸಹಕಾರ ಕ್ಷೇತ್ರ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದರಿಂದಾಗಿ ಸಹಕಾರ ಚಳವಳಿಯನ್ನು ಜನರ ಚಳವಳಿಯಾಗಿ ಎಲ್ಲರೂ ಭಾಗವಹಿಸೋ ರೀತಿಯಲ್ಲಿ ಪ್ರಚಾರವನ್ನು ಆ ಸಹಕಾರಿ ಎರಡೂ ಜಿಲ್ಲೆಯಾದ್ಯಂತ ಮಾಡ್ತಾ ಇದೆ. ಮತ್ತು ಮೆರವಣಿಗೆಯಲ್ಲಿ ಚೆಂಡೆ ಕೊಂಬುಗಳು, ಸಹಕಾರಿ ಬಣ್ಣದ ಕೊಡೆಗಳು, ನಮ್ಮದೇ ಆದಂಥ 7 ಬಣ್ಣಗಳ ಸಹಕಾರಿ ಕೊಡೆಗಳನ್ನು ಆತ್ಮಶಕ್ತಿ ಸೊಸೈಟಿಯವರು ಮಾಡ್ತಾ ಇದ್ದಾರೆ. ಮೊಳಹಳ್ಳಿ ಶಿವರಾರ ಒಂದು ಇದನ್ನು ಹೊತ್ತಿಗೆಯನ್ನು ಮಾಡಿ ಭಾವಚಿತ್ರವನ್ನು ಮಾಡಿ ಅದರ ಮೆರವಣಿಗೆಯಲ್ಲಿ ಹಾಕ್ತೇವೆ. ಹೀಗೆ ಹಲವು ಸುಮಾರು 18 ಟ್ಯಾಬ್ಲುಗಳು ಆ ದಿವಸ ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದೆ. ಮತ್ತು ಅಲ್ಲಿ ಸಹಕಾರದ ಪ್ರಚಾರದ ಬಗ್ಗೆ ನಾವು ಆ ದಿವಸ ಸಹಕಾರ ಕ್ಷೇತ್ರದಲ್ಲಿ ಏನೇನು ಇದೆ ಅನ್ನೋದಕ್ಕೋಸ್ಕರ ನಮ್ಮ ಸ್ಟಾಲ್ಗಳನ್ನು ಹಾಕ್ತಾಯಿದ್ದೇವೆ. ಉದಾಹರಣೆಗಾಗಿ ಬ್ಯಾಂಕಿನ ಸ್ಟಾಲು, ಸ್ಕ್ಯಾಟ್ಸಿನ ಸ್ಟಾಲು, KMFನ ಸ್ಟಾಲು, ನವೋದಯದವರ ಸ್ಟಾಲು, ಜೈನ್ ಸೊಸೈಟಿಯ ಸ್ಟಾಲು, ಇಫ್ಕೋದವರ ಸ್ಟಾಲು, ನೇಕಾರರ ಸಂಘದ ಸ್ಟಾಲ್ಗಳನ್ನು ಹಾಕಿ ಸಹಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಯನ್ನು ನಾವು ಮಾಡಿದ್ದೇವೆ ಅವುಗಳನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಮಾಡ್ತಾಯಿದ್ದೇವೆ.